ಹೆಣ್ಣು ಮಕ್ಕಳ ಗೋಮಾತೆಯ ರಕ್ಷಣೆ ಮತ್ತು ನಮ್ಮ ಸಮಾಜ ಸಂಕಷ್ಟಕ್ಕೆ ಒಳಗಾದಾಗ ಪ್ರಾಣ ಕೊಟ್ಟು ಸ್ಪಂದಿಸುವ ಕೆಲಸವನ್ನು ಹಿಂದೂ ಸಂಘಟನೆಗಳು ಮಾಡುತ್ತಿವೆ ಎಂದು ಶಾಸಕ ಉಮ್ಮನಾಥ್ ಎಕ್ಕೋಟ್ಯಾನ್ ಹೇಳಿದರು. ಅವರು ಕರಾವಳಿ ಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಬೆದ್ರ ಕರಾವಳಿ ಕೇಸರಿ ಮಹಿಳಾ ಘಟಕ ದರೆಗುಡ್ಡೆ ಇದರ 13ನೇ ವಾರ್ಷಿಕೋತ್ಸವದ ಪ್ರಯುಕ್ತ ದರೆಗುಡ್ಡೆ ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದ ದಿ ಕೆಪಿ ಲಕ್ಷ್ಮೀಕಾಂತ್ ಅಧಿಕಾರಿಯವರ ವೇದಿಕೆಯಲ್ಲಿ ನಡೆದ ಶನೀಶ್ಚರ ಪೂಜೆಯ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಹಿಂದೂ ಸಂಘಟನೆಯ ಯುವಕರು ಅನ್ಯಾಯದ ವಿರುದ್ಧ ಹೋರಾಡುತ್ತಿರುವುದರ ಫಲವಾಗಿಯೇ ಹಿಂದೂ ಧರ್ಮ ಇನ್ನಷ್ಟು ಪ್ರಬಲವಾಗಿ ನಿಲ್ಲಲು ಸಾಧ್ಯವಾಗಿದೆ ಎಂದರು. ಭಾಗಡು ಮೂಡುಬಿದ್ರೆ ಪರಿಸರಡು ಕರಾವಳಿ ಕೇಸರಿ ಟ್ರಸ್ಟ್ದ ಮುಖಾಂತರ ಹಿಂದೂ ಜಾಗರಣ ವೇದಿಕೆದ ಸಂಘಟನೆಯನ್ನು ಒಟ್ಟಿಗೆ ಸೇರಿಸೋ ಒಂದು ಹಲವಾರು ಆರು ಪಂಡರು ಹಲವಾರು ಅಶಕ್ತ ಕುಟುಂಬಗಳಿಗೆ ಶಕ್ತಿ ನಿಂಜಾವನಂಚಿನ ಕೆಲಸ ಮಲ್ತೊಂದು ಅಶಕ್ತರಿಗೆ ಅಕಲ ಕಣ್ಣೀರು ಬರೆಸುವಂಚಿನ ಕೆಲಸ ಮಲ್ತೊಂದು ಆಯ್ತ ಜೊತೆ ಹಿಂದೂ ಸಂಘಟನೆಯ ಕೆಲಸನು ಭಕ್ತಿ ಪೂರ್ವಕವಾದ ಮಲ್ತೊಂದು ಪುನಂಚಿನ ಸಂಘಟನೆ ಕರಾವಳಿ ಕೇಸರಿ ತಂಡ. ಇನ್ನು ಸ್ವಲ್ಪ ಏರೆಗೆ ಹಿಂದೂ ಸಮಾಜಕ್ಕೂ ತೊಂದರೆ ಅಂಡಲ್ಲ ಕೂಡಲೇ ಸ್ಪಂದನ ಕೊರ್ದು ಅವು ಏರುದಾದ ಅಂದು ಬಕ್ಕ ತೂದು ಸುರೂಕಾದ ಅಕ್ಲಿಗೆ ರಕ್ಷಣೆ ಕೊರ್ದು ಅಕ್ಲಿಗೆ ನ್ಯಾಯ ಕೊರ್ಪುನಂಚಿನ ಬೇಲಿನ ಈ ಜವನೇರಿ ಏಪಲ ಮಲ್ಪೆರೆ ತಯಾರುಲ್ಲಿருந்து ಬಂದ್ಬಿಟ್ಟು ಈ ಸಂದರ್ಭ ಪನಿಯರೆ ಪಾರ ಹೆಮ್ಮೆಡು ಪನಂದುಲ್ಲ. ಯುವ ನ್ಯಾಯವಾದಿ ಶರತ್ ಶೆಟ್ಟಿ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅನಾರೋಗ್ಯದಿಂದ ಬಳಲುತ್ತಿರುವ ಬಡ ಕುಟುಂಬಗಳಿಗೆ ಸಹಾಯಧನವನ್ನು ವಿತರಿಸಿ ಮಾತನಾಡಿದರು. ಸಮಾಜದಲ್ಲಿ ಜಾತಿ ಎಂಬ ಭೇದ ಭಾವ ಮಾಡದೆ ಮೇಲು ಕೀಳೆಂಬ ಧೋರಣೆ ತಾಳದೆ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲ ಒಂದೇ ಎಂಬ ಭಾವನೆ ನಮ್ಮಲ್ಲಿ ಮೂಡಬೇಕು ಎಂದರು. ಧರ್ಮದ ಬಣ್ಣವನ್ನು ಕೊಟ್ಟು ಆಗಿದೆ, ಕೋಮುವಾದ ಅಂತ ಹೇಳಿಬಿಡ್ತೇವೆ. ಅದನ್ನ ಪುಸ್ತಕದಲ್ಲಿ ಅಧ್ಯಯನ ಮಾಡುವುದನ್ನ ನಾವು ಇಲ್ವೇ ಇಲ್ಲ. ನೋಡಿ, ಎಲ್ಲರೂ ಕೂಡ ಇವತ್ತು ಸಂವಿಧಾನದ ಬಗ್ಗೆ ಮಾತನಾಡ್ತಾರೆ. ನಮ್ಮ ಸಂವಿಧಾನವನ್ನ, ನಮ್ಮ ದೇಶದ ಸಂವಿಧಾನವನ್ನ ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸಬೇಕು ಎನ್ನುವುದರ ಬಗ್ಗೆ ಬಹಳ ಚಿಂತನೆ ನಡೆಯಿತು ಆ ಕಾಲದಲ್ಲಿ. ಆಗ ಅದನ್ನು ಪುಸ್ತಕದ ರೂಪದಲ್ಲಿ ನಾವು ಅದನ್ನು ಪ್ರಚಾರಪಡಿಸಬೇಕು ಅಥವಾ ನಮ್ಮ ದೇಶದ ಸಂಸ್ಕೃತಿ ಪರಂಪರೆಯನ್ನ ಆ ಸಂವಿಧಾನದಲ್ಲಿ ಅಳವಡಿಸಬೇಕು ಎನ್ನುವುದರ ಬಗ್ಗೆ ಚರ್ಚೆ ನಡೆಯಿತು. ಕೊನೆಗೆ ಬಂಗಾಳದ ಒಬ್ಬ ಶ್ರೇಷ್ಠ ಅಂದಿನ ಕಾಲದ ಚಿತ್ರಕಾರ ನಂದಲಾಲ್ ಬೋಸ್ ಅಂತ ಹೇಳಿ ಅವನನ್ನು ಆ ಕಾರ್ಯಕ್ಕೆ ಅವರು ಅಳವಡಿಸಿಕೊಂಡು ಆ ಸಂವಿಧಾನದಲ್ಲಿ ಚಿತ್ರಗಳು ಕೂಡ ಇದೆ. ಒಂದೊಂದು ಚಾಪ್ಟರ್ ಏನಿದೆ ಸಂವಿಧಾನದ ಒಂದೊಂದು ಚಾಪ್ಟರ್ದಲ್ಲಿ ಒಂದೊಂದು ಚಿತ್ರ. ಬಿಜೆಪಿ ಮುಖಂಡ ಕೆಪಿ ಜಗದೀಶ ಅಧಿಕಾರಿ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಮುಂಬೈ ಉದ್ಯಮಿ ನಾರಾಯಣ ಕೆ ಶೆಟ್ಟಿಯವರ ಸಮಾಜಮುಖಿ ಸೇವೆಗಾಗಿ ಸಮಾಜ ಸೇವಾ ರತ್ನ ಪ್ರಶಸ್ತಿ, ಮೂಡಬಿದ್ರೆ ಉದ್ಯಮಿ ರಾಜೇಶ್ ಎಂ ಕೋಟ್ಯಾನ್ ರವರಿಗೆ ಉದ್ಯಮ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ರಾಜ್ಯ ಪ್ರತಿನಿಧಿಸಿರುವ ವಿಘ್ನೇಶ್ ಶೆಟ್ಟಿ ಅವರ ಪರವಾಗಿ ತಾಯಿಯನ್ನು, ರಾಷ್ಟ್ರಮಟ್ಟದ 600 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ವಿಜೇತ ಸುಮಂತ್ ಎಸ್ ಅವರನ್ನು ಗೌರವಿಸಲಾಯಿತು. ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಪುತ್ತೂರು, ನಾರಾಯಣ್ ಕೆ ಶೆಟ್ಟಿ, ಬಿಜೆಪಿ ಮುಖಂಡ ಕೆಪಿ ಜಗದೀಶ ಅಧಿಕಾರಿ, ಪಂಚಶಕ್ತಿ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ರಂಜಿತ್ ಪೂಜಾರಿ ತೋಡಾರು, ಸಾಮಾಜಿಕ ಕಾರ್ಯಕರ್ತೆ ರಮಿತಾ ಶೈಲೇಂದ್ರ, ಉದ್ಯಮಿ ವಿಜೇಶ್ ಕುಕ್ಯಾನ್ ಹಿಂಜಾವೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದರು. ಗೌರವಾಧ್ಯಕ್ಷ ಅಶೋಕ್ ಶೆಟ್ಟಿ ಬೇಲೊಟ್ಟು, ಅಧ್ಯಕ್ಷ ಸದಾನಂದ ಶೆಟ್ಟಿ, ಮಹಿಳಾ ಘಟಕದ ಅಧ್ಯಕ್ಷೆ ಬೇಬಿ ಚಿದಾನಂದ ಕುಕ್ಯಾನ್ ಉಪಸ್ಥಿತರಿದ್ದರು. ಪ್ರೇಮಶ್ರೀ V4 ನ್ಯೂಸ್ ಮೂಡಬಿದ್ರೆ.